ಇತ್ತೀಚೆಗೆ ಅಪರಿಚಿತ ಮಾನಸಿಕ ಅಸ್ವಸ್ಥನ ರಕ್ಷಣಾ ಕಾರ್ಯಾಚರಣೆಯನ್ನ ಸಮಾಜ ಸೇವಕ ವಿಶು ಶೆಟ್ಟಿ ಅಂಬಲ್ಪಾಡಿಯವರು ಮಾಡಿದ್ರು. ಮಾತ್ರವಲ್ಲದೆ ಚಿಕಿತ್ಸೆಗೆಂದು ದೊಡ್ಡನಗುಡ್ಡೆ ಡಾಕ್ಟರ್ ಎವಿ ಬಾಳಿಕಾ ಆಸ್ಪತ್ರೆಗೆ ದಾಖಲುಪಡಿಸಿದ್ದರು. ಈಗ ವಿಶು ಶೆಟ್ಟಿ ಅವರು ಯುವಕನ ಸಂಬಂಧಿಕರ ಪತ್ತೆಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಡುಕಾಟದಲ್ಲಿದ್ದ ಮನೆ ಮಂದಿಯ ಮಡಿಲಿಗೆ ಯುವಕನ ಒಪ್ಪಿಸಿ ಸಂತೋಷದ ನಗೆ ಮೂಡಿಸಿದ್ದಾರೆ. ಉಡುಪಿ ನಗರದ ಹೊರವಲಯದ ಉದ್ಯಾವರ ಎಂಬಲ್ಲಿ ಸುಮಾರು 30 ವರ್ಷ ಪ್ರಾಯದ ಅಪರಿಚಿತ ಮಾನಸಿಕ ಅಸ್ವಸ್ಥ ಯುವಕನು ಹಲವು ದಿನಗಳಿಂದ ನೆಲೆ ಕಂಡಿದ್ದನು. ಉದರ ಹಸಿವಿಗೆ ಯಾರಾದರೂ ನೀಡಿದ್ದನ್ನ ತಿಂದುಂಡು ದಿನಗಳ ಕಳೆಯುತ್ತಿದ್ದ ಯುವಕನನ್ನ ವಿಚಾರಣೆಗೆ ಒಳಪಡಿಸಿದಾಗ ಹೆಸರು ರಾಜು ಚಿನ್ನಸ್ವಾಮಿ, ಮೈಸೂರು ಜಿಲ್ಲೆಯ ನಿವಾಸಿ ಎಂದು ಅಸ್ವಸ್ಥ ವಿಳಾಸವನ್ನ ನೀಡಿದ್ದನು. ಭಾವಚಿತ್ರ ಸಹಿತ ಯುವಕ ಹೇಳಿರುವ ಗೊಂದಲದ ವಿವರಗಳನ್ನ ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಯುವಕನ ಸಂಬಂಧಿಕರ ಪತ್ತೆಗೊಳಿಸಲು ಪ್ರಕಟಣೆಯನ್ನ ವಿಶು ಶೆಟ್ಟಿಯವರು ಬಿತ್ತರಗೊಳಿಸಿದ್ದರು. ಮೈಸೂರು ಭಾಗದಲ್ಲಿ ಸಂಚಲನ ಮೂಡಿಸಿದ ಪ್ರಕಟಣೆ ಕೊನೆಗೂ ಯುವಕನ ಮನೆಗೆ ಮುಟ್ಟಿತು. ತಕ್ಷಣವೇ ಯುವಕನ ಸಹೋದರ ಮತ್ತು ಸಂಬಂಧಿ ಉಡುಪಿಗೆ ಆಗಮಿಸಿ ವಿಶು ಶೆಟ್ಟಿ ಅವರನ್ನ ಸಂಪರ್ಕಿಸಿದ್ದಾರೆ. ಇದೀಗ ಯುವಕ ಕುಟುಂಬಿಕರ ಮಡಿಲಿಗೆ ಸೇರಿದ್ದಾನೆ. ಕಾಣೆಯಾಗಿದೆ. ನಾವು 2 ತಿಂಗಳಿಂದ ಎಲ್ಲ ಕಡೆ ಹುಡುಕಿ ಸಾಕಾಗಿ ಕೈಗೆ ಸಿಕ್ಕಿಲ್ಲ ಅಂತ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮಾಡಿ ಹುಡುಕಿದ್ವಿ. ಎಲ್ಲೂ ಸಿಕ್ಕಿರಲಿಲ್ಲ. ನಾವೆಲ್ಲ ಹೋಗ್ಬಿಡಿತ್ತು ಅಂತ ಹೊರಗಿದೆ ಅಂತ ನಾವು ನಿಶ್ಚಯಿಸ್ಕೊಂಡಿದ್ವಿ. ಈಗ ಕಳೆದ 2 ದಿನದಿಂದ ಒಂದು ವಾಟ್ಸಪ್ ನಂಬರಿಂದ ಒಂದು ಫೋಟೋ ಬಂದಮೇಲೆ ಪಾಪ ಇಲ್ಲಿ ಬಂದು ನೋಡ್ಕೊಂಡು ತುಂಬ ಸಂತೋಷ ಆಯಿತು. ಸಾರಲ್ಲಿ ತುಂಬ ಹೆಲ್ಪ್ ಮಾಡಿ ಮುಗಿಸಿದ್ದಾರೆ. ಈ ಥರ ಮಾಡಿರೋದಕ್ಕೆ ನಾವು ಎಷ್ಟು ಧನ್ಯವಾದಗಳು ಆಯ್ತಿಲ್ಲ. ಈತನಿಗೆ ಬಂದ ಮೊದಲಾಗಿ ಒಬ್ಬ ಅಪ್ಪ ಅಮ್ಮ ಇಬ್ಬರೇ ಇರೋದು ವಯಸ್ಸಾದವರು, ಯಾರು ಅವ್ನು ಸಹಾಯ ಮಾಡೋದಿಲ್ಲ. ನಾವು ಅಲ್ಲೆಲ್ಲ ಪಾಪ ಅಲ್ಲಿಂದ ಎಲ್ಲ ಸಹಾಯ ಮಾಡಿ ಹುಡುಕಿದ್ವಿ. ತಿಂಗಳಿಂದ ಸ್ಟೇಷನೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಮೈಸೂರು ನರಸೀಪುರ ಸ್ಟೇಷನಲ್ಲಿ ಎಲ್ಲ ಕಾಣೆ ಅಂತ ಅವರು ಪಾಪ 2 ಬಾಗಿಲು ತೋರಿಸಿದ್ರು. ದೂರ ಇರ್ಬೋದು ನೋಡಿ ಅಂತ ಅಂತ ನಾವು ಅದನ್ನು ನೋಡಿ ಸಾಕಾಗಿ ಅಪ್ಪ ಅಮ್ಮ ಎಲ್ಲ ಕೈ ಬಿಟ್ಬಿಡ್ತೀವಿ ಸರ್, ಸಿಗ್ತಾ ಇಲ್ವ ಅಂತ. ಈಗ ಪಾಪ 3 ದಿನ ಸಿಕ್ಕಿದ್ದಾನೆ, ನಮ್ಗೆ ಸಂತೋಷ ಆಗಿದೆ. ಈ ಥರ ಮಾನಸಿಕ ಪಾಪ ಇಷ್ಟು ನರಳ್ತಿದ್ದವ್ರನ್ನ ಸೇರಿಸಿದ್ದು ಮಾಡಿರೋದಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ. ಈ ಥರ ಪಾಪ ಕುಟುಂಬರು ಯಾರೇ ಬಂದು ಸೇರಿಸಿದ್ರು ಒಂದು ಒಳ್ಳೆದಾಗುತ್ತೆ, ಒಳ್ಳೆ ಥರ ಮಾಡ್ತಾ ಇದ್ದಾರೆ ಅಂತ ನಮಗೊಂದು ಸಂತೋಷ ಆಗಿದೆ. ತುಂಬ ಗುಣ ಆಗಿದ್ದಾರೆ. ಈಗ ಎಷ್ಟು ಪರವಾಗಿಲ್ಲ. ಉಡುಪಿಯವರು ವಿಶ್ವ ಶೆಟ್ಟಿಯವರು ನಮ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಸಹಾಯ ಮಾಡಿದ್ದಾರೆ.